ದಾರ ಅಂತ ರೋಡ್ ಇತ್ತು ಅವಲ್ಲ ಬಿಲ್ಡಿಂಗ್ ಗಂಟೆ ಇಲ್ಲಿ ಆ ಇಲ್ಲಿ ಮಾತಾಡೋದು ಒಪ್ಪುಂಡು ಬಾಕಿದಕ್ಕೆ ಸಮಸ್ಯೆ ಆಯ್ತು ಬಂಡ ಆಯ್ತು ತೀವ್ರತೆಯಿಂದ ಇನ್ನು ಓಪನ್ ಅಂತ ಇಲ್ಲಿ ಕೈತಂತಿ ಇನ್ನು ಭಯಂಕರ ಅತ್ತ ಆನ ಕಾರದ ತೊಡೆತ ಭಾಗ ಅಕ್ಕಲ್ನ ರಬ್ಬರ್ದ ಗುಂಡಿದ ಬಿತ್ತು ಕಂಗಡಿ ಇಪ್ಪುಡುಂದ ಆಯ್ತು ತೀವ್ರತೆ ಹೆಚ್ಚೆ ಒಂದು ಕೈ ಆಯ್ತು ಅಗದಿ ಕಡೆ ಮಂಡ್ಯದ ಮೆದುಲ ಮಲ್ಯದ ಅಕ್ಕಲ ಜಾಲ್ಡುಂಟು ಹಬ್ಬ ಗಂಟ ಎಂಜಿನ ಅವು ಪಟಾಕಿಯ ಸತ್ಯಾನ ಐತಿ ಪಟಾಕಿಯ ಇನ್ನು ಬೇತೆ ಬೇತೆ ರೀತಿ ಮನೆಯರು ಪಟಾಕಿ ಅಂಚಾಂಡು ಇಂಚಾಂಡು ಸ್ಟಾಕ್ ಇತ್ತು ಬೀಡಿ ಪಟಾಕಿ ಬಂದು ಮುಂದೆ ಬಿಡ್ತೀವಿ ಬೀಡಿ ಪಟಾಕಿ ಅದು ಎಂಕಲ ಅಕಲ ಮಿತ ಗ್ರಜ್ಜ ಈತ ಇಲ್ಲಿ ಪುನಗ ಎಲ್ಲ ನೆಡ್ತನಲ್ಲ ದಾಲ ಎಂಕಲ ಎಂಟ್ರಾಸಿ ಜಾತ ಎಂಕಲ ಅಕಲ ದಾಲ ಮುಗಿ ಪಡೋದು ಅಕಲ ಮಿತ ಎಂಕಲ ದಾಲ ದ್ವೇಷ ಐತಿ ಆಡ ಇಂಚಿತನೇಕ ಆ ಸರ್ಕಾರ ಆಡು ಒಬ್ಬ ಅಧಿಕಾರಿ ಆಡು ಖಂಡಿತ ಎಂದು ಖಂಡನೀಯ ಇಂದೇನು ಸುಮಾರು ವರ್ಷ ಆಡಿ 14-15 ವರ್ಷ ಆಡಿ ಅಲ್ಲಿ ಬುಡೈಂದ ಬಕ್ಕಲ್ಲಕ್ಕೆ ಮುಂದೆ ಮಾಡ್ತಾರೆ 3 ಮಂದಿ 40 ಅಂಚಮಲ ಖರ್ಪೆ ಅಲ್ಪಲವರ ಖರ್ಪೆ ಸಾಂಕ ದೇವನ ಅಂಜನೆ ಅದು ಮೂಲ ಸ್ಪಾಟ್ ಖಾಲಿ ಆತೆ ಮೂಲಿ ಪುರ ಮೇರವರಿ ಅಣ್ಣ ಬೇತೇರ್ನ ಮೇರನೆ ಓಕೆ ಎಂಕ ನೂದೇಕ ಸಂಶಯ ಪಟಾಕಿ ಅವು ಗರ್ನಲ ಅವು ಬಡ 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 ಬುಡ ಹೊಡಿತ ಏತ್ಯಾರು ಓರೋನೆ ಎಂಚಿನ ಬುಡ ಅವನು ಒಂದೇ ಸೌಂಡ್ ಮುಖ್ಯ ಸಾಧ್ಯನೇ ಒಬ್ಬೇ ತೋಟ ಬಂದು ಬಿಡ್ತಾರೆ ತೋಟ ದೀಪ ನಾಡಲ್ಲ ಇದು ಈ ಮಾಲೆ ತೋಟ ದೀಪ ನಮ್ಮ ಜಾತ್ರೆ ತೂಪು ಜನ ಡಿಮ್ 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 ಏತೋ ಬರ್ತು ಮುಟ್ಟ ಬಿಡವನ ಇನ್ನು ಖಾಲಿ ಮುಜೇ ಸೌಂಡ್ ಫಿನಿಶ್ ಆಪನೆ ಅಂಚ ಅವಳು ಅಂಚಿತ್ರ ಅಂಗದ ಕಂಟೆಲ್ಲ ಹಾಕದು ಇದು ಮಾಲ ಗುವೇಲೆ ಅವಡು ನನಗ ಆತ ಗಟ್ಟಿದ ಕಂಪೌಂಡ್ ಅವು ಮಲ್ಲ ಕಂಪೌಂಡ್ ಸರ್ ಲಾಯ್ಲೋಟ್ ಆತು ಸುಮಾರು ವರ್ಷ 2 ವರ್ಷ ಆಯ್ತು ಗಟ್ಟಿದ ಕಂಪೌಂಡ್ ಎಲ್ಲ ತೋಜಿ ಆಯ್ತವಲ್ಲ ಏರ್ಲ ಮಾರೇಜಿ ಒಬ್ಬ ತಗಡ್ದ ಗೇಟ್ ಅಕಲು ಬೀಗ ತೆತ್ತದು ಉಲಾಯಿ ಪೋಪುನ ಬಾಕಿಲು ಪಾಡ್ನ ಅಕ್ಲು ಬಿದ್ದ ಬರ್ಮ ಬೀಗ ಬರ್ತಾರ ಎನಿ ಮುಂಟಲ್ಲ ಎಂಗ್ಲ ಅಕ್ಲ ಜಾಗದವಳ ಏರ್ಲ ತೂತನ ಅಕ್ಲ ತಗೊಂಡು ಅಂಚೆ ಕಟ್ತೀರ ಅವು ಇನ್ನು ಇಜ್ಜೆ ಆ ಕಂಪೌಂಡ್ ಓಂಡುಂದೇ ಗೊತ್ತಾಗ್ಬಿಜ ಕಂಪೌಂಡ್ ಒಂದೇ ಗೊತ್ತಾಗ್ಬಿಜ ಸರ್ ಹಬ್ಬ ಕಂಡ ಆಯ್ತು ತೀವ್ರತೆ ತೀರ್ಪು ಬಿಲ್ಡಿಂಗ್ ಅಡೆಗೆ ಫುಲ್ ಸಿ ದ ಲೆವೆಲ್ ಕಂಗು ಪೂರ ಪುಡಿ ಆಗ್ತದೆ ಸರ್ ಕಂಗು ಮೊದಲು ಹಿಡಿದು ಬಿಲ್ಡಿಂಗ್ ಆಯ್ತಾ ಮಿತ್ ಬೇಡ ತಂತಿ ಮಾಡ್ರಾಗಿ ಎಲ್ ಪಟ್ಟಿದೆ ಹ್ಯಾಂಗಲ್ ಬಾರ್ದು ಸುತ್ತ ತಂತಿ ಮಾಡ್ತೀರಿ ಮಿತ್ ಕೂಡ ಏರ್ಲ ಬಡತುವರ ಅಲ್ಲಿಂದ ಇಂಚ ಮಲ್ತೀರಿ ಇಂಚಿಗಳ ತಂತಿ ಬಂಡ ಏರ್ಲ ಎಕ್ಕಲ್ರ ಅಲ್ಲಿಂದ ಇಂಚ ಮಿತ್ತಿರ್ದು ಹೋದಿಲ್ಲ ಅವು ಸಮೇತ ಒಂಜಿಲಜ್ಜಿ ಬಂದು ಆಯ್ತಲ್ಲಜ್ಜಿ ಪೂರೈತ ಪುನಃ ಮಲ್ಯಾಣ ತೋಟ ಉಂಡತಿ ಆ ರಬ್ಬರ್ ತೋಟ ಉದ್ಬೇಜ್ ಹೊರಡ ಅವ್ರು ಪೂರ ಕಳ್ಳ ದಿಕ್ಕಂದು ಚಿಪ್ಪು ಹೊರಡತಿ ಅದು ಹಿಂಗು 1 ಕಿಲೋಮೀಟರ್ ಸರೌಂಡಿಂಗ್ಸ್ ಸಂಬಂಧದಲ್ಲಿ ಸ್ವಲ್ಪ ಮಾತ್ರ ಎಂಕುಲ ಕೈತ ಕೋಡಿ ಚಿರತೆ ಗಲಾಟೆ ಇರ್ತದೆ ಸುರುಕಿ ಚಿರತೆನ ಕೆರಿಯರು ಪತ್ರ ದಿಕ್ಕಂದೆ ಗುಂಡೆ ದಿಯರು ಸುರುಕಿ ಉರಕ್ಕೂ ಗಿನ್ನು ಅದು ಒಂದು ನಿಮಿಷಕ್ಕೂ ನನಗೆ ಒಂಥರ ಇಂಚಿನ ಚೈಲು ಕಂಡು ಅಷ್ಟು ಕೊಂಚ ಮೂಜಿ ಕೂಡ ಅದನ್ನ ಪೆಟ್ಟು ಸರ್ ಪಾತ್ರೆ ಕೂಡ ಬಡ ಬಡ ಸ್ವಲ್ಪ ಉಳಿದು ಅವರಲ್ಲಿ ಸಾಮಾನ್ಯ ಇಲ್ಲದ ಆತ್ಯಡ್ಡೆ ಇಲ್ಲದ ಸ್ವಲ್ಪದ ಗುರುನಕ ಆಯ್ತ ಒಂದು ತೀವ್ರತೆ ಏತಿಪ್ಪು ಅವು ಮಗಳು ಪಟಾಕಿ ಅಂತಾರೆ ಪಟಾಕಿ ಅಂತಾರೆ ಬಡ 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 ಬುಡವಳು ಇಂದು ದಾಲೆಜ್ಜಿ ಖಾಲಿ ಮೂಜಟ್ಟೆ ಉಂಟು ಅಂದ್ಕೊಂಡ ಪಟಾಕಿ ಅವರ ಎಂತ ಬರೋದಿಲ್ಲ ಅಡೆಗೆ ಎಂಕಲು ಬಣ್ಣಗ ಸರ್ ಎಂಕಲು ಬರೋದಿಲ್ಲ ಆ ಮಕ್ಕಳು ಬೆಳೆದಾಗ ಬಣ್ಣ ಅಣ್ಣ ಹೋಗ್ಬೇಡಿ ಅಲ್ಲ ಇನ್ನು ಉಂಟು ಅದರಲ್ಲಿ ಇನ್ನು ಸ್ಫೋಟ ಆಗ್ತದೆ ಓಡ್ಬೇಡಿ ಅಲ್ಲ ಬೊಬ್ಬೆ ಮಾಡ್ಕೊಂಡೊಂದುಂಟು ಆಡಲ್ಲ ಎಂಗೇ ಮನಸ್ಸಾಡಿಪು ಎಂಗ ಅಭ್ಯರ್ಥಿ ಕೂಡ ತೋಟದ ಬಿರೋಡ ಅದಕ್ಕೆ ಹಂಗದ ಇದು ಬರ್ತನೆ ಆ ಜನ ಬೊಬ್ಬೆ ಬಣ್ಣ ಒಂಜೆ ಎಲ್ಲ ಆಗ್ಲಿಲ್ಲ ಅಲ್ಲ ಇನ್ನೂ ಉಂಟು ಒಂದು ಹಬ್ಬ ಕಂದ ಇಂಚಿನ ಆದಿಪ್ಪು ಘಟನೆ ಇಲ್ಲಿ ಸಂಭವಿಸಿದೆ. ಸ್ಫೋಟಕ ಏನಾಗಿದೆ ಅದರಲ್ಲಿ 3 ಜನ ಬಲಿಯಾಗಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದರಲ್ಲಿ ಬಳಸಿರತಕ್ಕಂಥ ರಾಸಾಯನಿಕಗಳೇನು ಮತ್ತು ಈ ಸ್ಫೋಟಕ ನಡೆದಿರ್ತಕ್ಕಂಥ ಇದರಲ್ಲಿ ಲೈಸೆನ್ಸ್ ಯಾವ ರೀತಿಯಲ್ಲಿ ಕೊಡಲ್ಪಟ್ಟಿದೆ, ಯಾವ ಇಲಾಖೆಯಿಂದ ಲೈಸೆನ್ಸ್ ತೊಗೊಂಡಿದ್ದಾರೆ, ಎಷ್ಟು ವರ್ಷದಿಂದ ಇಲ್ಲಿ ನಡೀತಾ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಹೇಳಿದ್ರೆ ಈ ರೀತಿಯ ಸ್ಫೋಟಕಗಳು ನಡೆಯುವಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ತನಿಖೆಗಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇದನ್ನು ಪೂರ್ಣವಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ.
ಅದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗಳು ಇದರ ಹಿಂದೆ ಇರತಕ್ಕಂಥದ್ದು ಏನಿದೆ ಅನ್ನುವಂಥದ್ದು ಬಹಿರಂಗ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಅವಶ್ಯಕತೆಗಳಿದ್ದಾವೆ. ಅದಕ್ಕೋಸ್ಕರ ಇದನ್ನು ಆಗ್ರಹಿಸ್ತೇನೆ. ಭೇಟಿ ನೀಡಿದಿರಿ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಎಲ್ಲ ಪೊಲೀಸರು ಮಹಾಜರು ನಡೆಸ್ತಾ ಇದ್ದಾರೆ. ಘಟನೆ ನೋಡಿದಾಗ ಭೀಕರವಾಗಿ ಕಾಣಿಸುತ್ತೆ. ಮಕ್ಕಳದ್ದೆಲ್ಲ ತನಿಖೆ ಆಗಲಿ ಆನಂತರ. ಸರ್, ಈಗ ಬಡವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಮನೆಯ ಕಡೆ ಎಲ್ಲ ಒಡೆದೋಗಿದೆ, ಅದರ ಬಗ್ಗೆ ಏನಂತ ಬಗ್ಗೆ ಇದು ಪಟಾಕಿ ಸ್ಫೋಟ ಅಥವಾ ಬೇರೆ ಏನಾದರೂ ಇದೆ ಅಂತೇಳಿ ನಿಮಗೆ ಅನುಮಾನ ಕಾಣ್ತದೆ? ಈಗ ಅನುಮಾನಗಳಿದ್ದಾವೆ. ಯಾಕಂದರೆ ಆ ಸ್ಫೋಟದ ಜಾಗವನ್ನು ನೋಡಿದಾಗ ಅದರ ಹಿಂದೆ ಆ ರೀತಿಯಲ್ಲಿ ಹೊಡೆದಿದೆ ಅದು, ಮತ್ತು 3 ಜನ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತ ಹೇಳುವಂಥದ್ದು. ಮತ್ತು ಆ ಭೀಕರತೆಯನ್ನು ಕಂಡಾಗ, ಅಲ್ಲಿ ಆಗಿರುವಂಥ ಭೀಕರತೆಯನ್ನು ಕಂಡಾಗ ದೊಡ್ಡದಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳಿದ್ದಾವೆ ಅಂತ ಅನಿಸ್ತದೆ. ಇನ್ನೊಂದು ಪಟಾಕಿ ಒಂದು ದೊಡ್ಡ ರೀತಿಯ ಬಾಂಬ್ ರೀತಿಯಲ್ಲಿ ಕೆಲವೊಂದು ವಸ್ತುಗಳು ಪತ್ತೆಯಾಗಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಪೂರ್ಣವಾಗಿ ತನಿಖೆ ಆಗಬೇಕು. ಎಲ್ಲೆಲ್ಲಿಂದ ಬಂದಿದೆ, ಏನು ರಾಸಾಯನಿಕ ಬಳಕೆ ಆಗಿದೆ, ಮತ್ತು ಲೈಸೆನ್ಸ್ ಹೋಲ್ಡರ್ ಯಾರು, ಲೈಸೆನ್ಸ್ ಎಲ್ಲಿಂದ ಸಿಕ್ಕಿದೆ, ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು, ಪೂರ್ಣ ಮಾಹಿತಿ ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್, ಈಗ ಸ್ಥಳೀಯ ಮನೆಗಳಿಗೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಲಿಕ್ಕೆ ತಕ್ಷಣ ಇದನ್ನೆಲ್ಲವನ್ನು ಸರ್ಕಾರ DC ಅವರು ಬರಬೇಕು, ಬಂದು ಎಲ್ಲ ಮಾಹಿತಿ ತಗೋಬೇಕು. ಮತ್ತು ಅಧಿಕಾರಿಗಳಿಗಾಗಲಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಹಿತಿ ತೊಗೊಂಡು ಯಾವ ಮನೆಗೆ ಹಾನಿಯಾಗಿದೆ, ಇದರಲ್ಲಿ ನಷ್ಟ ಆಗಿದೆ, ಆ ಮನೆಗಳಿಗೂ ಹಾನಿಗೆ ಪೂರ್ಣವಾಗಿರ್ತಕ್ಕಂಥ ಖರ್ಚನ್ನು ಸರ್ಕಾರ ಭರಿಸಬೇಕು. ಮತ್ತು ಯಾರು ಬಲಿಯಾಗಿದ್ದಾರೆ ಅವರು ಕಾರ್ಮಿಕರಿದ್ದಾರೆ, ಆ ಬಲಿಯಾದ ಕುಟುಂಬಗಳಿಗೂ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇವೆ. ಇನ್ನೊಂದೇನಂತ ಹೇಳಿದ್ರೆ, ಈ ಜಾಗದ ಮಾಲೀಕ ಏನಿದ್ದಾರೆ ಅವರು ಪರಾರಿಯಾಗಿದ್ದಾರೆ. ಈ ಘಟನೆ ಏನು ಕಾರ್ಮಿಕರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ 3ರನ್ನು. ನೋಡಿ, ತಕ್ಷಣ ಮಾಲೀಕ ಯಾರೇ ಇರಲಿ, ಲೈಸೆನ್ಸ್ ಹೋಲ್ಡರ್ ಹೌದು ಅಂತ ಆದರೆ ಅಥವಾ ಅಲ್ಲ ಅಂತ ಆದರೂ ಅವನನ್ನು ಬಂಧಿಸಬೇಕು. ಮತ್ತು ಅದರ ಹಿಂದಿನ ಪೂರ್ಣ ತನಿಖೆ ನಾವು ಇಟ್ಕೊಂಡೆ ಜೈಲು ಒಳಗೆ ಇಟ್ಕೊಂಡೇ ಮಾಡಬೇಕು. ಸರ್ಕಾರಕ್ಕೆ ನೀವು ಯಾವ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ರಿ? ನೋಡಿ, ಈಗಾಗಲೇ ಹೇಳಿದ್ದೇನೆ, ಇದನ್ನು ಪೂರ್ಣವಾಗಿ NIA ತನಿಖೆಗೆ ಒಪ್ಪಿಸಬೇಕು. ಇದರ ಹಿಂದಿರುವಂಥ ರಹಸ್ಯಗಳು ಎಲ್ಲವೂ ಬಯಲಾಗಬೇಕು. ಇದರ ಹಿಂದಿರುವ ಏನೇನಿದೆ ಅದೆಲ್ಲವೂ ತನಿಖೆ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮತ್ತು ಯಾವುದು ಮನೆಗಳು ಸಮಸ್ಯೆ ಆಗಿದೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು. ಬಲಿಯಾಗದವರ ಕಾರ್ಮಿಕ ಕುಟುಂಬಗಳಿಗೆ ಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಯಾರು ಬಂಧಿಸಬೇಕು.